ಲೋಕಸಭಾ ಚುನಾವಣೆ ವೇಳೆ ಮಂಗಳೂರಿನಲ್ಲಿ ಮೋದಿ ರ್ಯಾಲಿ ನೆಲೆಯಲ್ಲಿ ಝಗಮಗಿಸಿದ್ದ ಲೇಡಿ ಹಿಲ್ ನಾರಾಯಣಗುರು ವೃತ್ತ ಈಗ ಕೇಳೋರೇ ಇಲ್ಲದಂತಾಗಿದೆ. ನಿರ್ವಹಣೆ ಇಲ್ಲದೆ ಸೊರಗಿದೆ ನಾರಾಯಣಗುರು ವೃತ್ತ. ಸ್ವಚ್ಛತೆ ಇಲ್ಲ, ನಿರ್ವಹಣೆ ಇಲ್ಲ, ಸರಿಯಾದ ವಿದ್ಯುತ್ ದೀಪದ ವ್ಯವಸ್ಥೆಯೂ ಇಲ್ಲ. ಚುನಾವಣೆ ಹೊತ್ತಲ್ಲಿ ಬಿಲ್ಲವ ವೋಟ್ ಬ್ಯಾಂಕ್ಗಾಗಿ ನಾರಾಯಣಗುರು ವೃತ್ತವನ್ನ ಹೈಲೈಟ್ ಮಾಡಲಾಗಿತ್ತಾ ಎಂಬ ಪ್ರಶ್ನೆ ಮೂಡಿಸುವಂತಿದೆ. ನಾರಾಯಣಗುರು ವೃತ್ತದ ಅವ್ಯವಸ್ಥೆ ವಿರುದ್ಧ ಬಿಲ್ಲವ ಮುಖಂಡರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಚುನಾವಣೆ ಬಂದಾಗ ನಾರಾಯಣಗುರುಗಳ ನೆನಪಾಗುತ್ತೆ. ಬಿಲ್ಲವ ಸಮಾಜದ ವೋಟ್ ಬ್ಯಾಂಕ್ ಆಗಿ ಮಾಲಾರ್ಪಣೆ ಮಾಡಿದ ರೀತಿ ಇತ್ತು. ಮಂಗಳೂರು ಸಂಸದ ಡ್ರಾಮಾ ಮಾಡಿದಂತಿತ್ತು. ಇವರಿಗೆ ನಿರ್ವಹಣೆ ಮಾಡಲು ಸಾಧ್ಯವಾಗದೇ ಇದ್ರೆ ನಮಗೆ ನೀಡಲಿ, ನಾವು ಕುದ್ರೋಳಿ ದೇವಸ್ಥಾನ ಅಥವಾ ಬಿರ್ವೇರ್ ಕುಡ್ಲಾ ಸಂಘಟನೆಯಿಂದ ನೋಡಿಕೊಳ್ಳುತ್ತೇವೆ. ನಮ್ಮಲ್ಲಿರುವ ಎಲ್ಲೋ ವಿಡಿಯೋಗಳನ್ನು ನರೇಂದ್ರ ಮೋದಿಯವರಿಗೆ ಕಳಿಸು. ಸಂಬಂಧಪಟ್ಟವರು ಕೂಡಲೇ ಇದಕ್ಕೆ ಉತ್ತರಿಸಬೇಕು, ಸಮಸ್ಯೆಯನ್ನ ಸರಿಪಡಿಸಬೇಕು. ಇಲ್ಲದಿದ್ದರೆ ಟ್ವೀಟ್ ಅಭಿಯಾನವನ್ನ ಮಾಡಬೇಕಾಗುತ್ತದೆ. ಇದಕ್ಕಾಗಿ 1 ತಿಂಗಳ ಗಡುವನ್ನ ನೀಡುತ್ತಿದ್ದೇವೆ ಎನ್ನುತ್ತಾರೆ ಬಿಲ್ಲವ ಮುಖಂಡ ಬಿರ್ವೇರ್ ಕುಡ್ಲಾ ಸಂಸ್ಥಾಪಕ ಉದಯ್ ಪೂಜಾರಿ ಬಳ್ಳಾಲ್ಬಾಗ್. ನೋಡಿ, ನಾವು 1 ತಿಂಗಳು ನೋಡ್ತೇವೆ. ನಾವು ಆದಮೇಲೆ ನಾವು ಮೋದಿಜಿ ಅವರಿಗೆ ಟ್ವೀಟ್ ಮಾಡ್ತೇವೆ ನಾವು. ಮತ್ತು ಇದು ನೋಡಿ, ಇವರಿಗೆ ಅದರದ್ದು ಮೇಂಟೆನೆನ್ಸ್ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಇವರು ನಮ್ಮ ಕುದ್ರೋಳಿ ದೇವಸ್ಥಾನಕ್ಕೆ ಹ್ಯಾಂಡ್ ಓವರ್ ಮಾಡಲಿ, ನಮ್ಮ ಸಂಘ ಬಿರ್ವೇರ್ ಕುಡ್ಲಾ ಸಂಘಟನೆಗೆ ಇವರು ಹ್ಯಾಂಡ್ ಓವರ್ ಮಾಡಲಿ. ನಾವು ಅದನ್ನು ಆ ಸರ್ಕಲ್ ಬಗ್ಗೆ ನಾವು ಇದು ಮಾಡ್ತೇವಲ್ಲ, ಏನು ಬೇಕು ಅದಕ್ಕೆ ವ್ಯವಸ್ಥೆ ಎಲ್ಲ ನಾವು ಮಾಡಿಕೊಡ್ತೇವೆ. ನಾವು ಬಿಲ್ಲವ ಸಮಾಜ ವೋಟಿಂಗ್ ಜಾಸ್ತಿ ಇದೆ ಅಂತ ಹೇಳಿಕೊಂಡು ಅದಕ್ಕೋಸ್ಕರ ನಾರಾಯಣಗುರಿಗೆ ಮಾಲೆ ಅರ್ಪಣೆ ಮಾಡುವ ರೀತಿ ಮಾಡಿದ್ದಾರೆ. ಆದರೆ ಇದು ಖಂಡಿತ ಮೋದಿಜಿ ಅವರಿಗೆ ಏನು ಇದರ ಬಗ್ಗೆ ಗೊತ್ತಿರಲಿಕ್ಕಿಲ್ಲ. ಅವರಿಗೆ ಇದು ಮಾಡಿದ ಖಾಲಿ ನಮ್ಮ ಇಲ್ಲಿ ಮಂಗಳೂರ MP ಯಾರಿದ್ದಾರೆ ಅವರೇ ಆ ಥರ ಒಂದು ಏನೋ ಡ್ರಾಮಾ ಮಾಡಿದ ಥರ ಆಗಿದೆ ನಮಗೆ. ಇಲ್ಲ, ನಾವು ಇದೇ ಪರಿಸ್ಥಿತಿ ಈ ಥರವೇ ಕಂಟಿನ್ಯೂ ಆದರೆ ನಾವು ಖಂಡಿತ ಅದರದ್ದು ಏನು ವೀಡಿಯೋಸ್ ಎಲ್ಲ ನಾವೇನು ಕಲೆಕ್ಟ್ ಮಾಡಿದ್ದೇವೆ ಅದು ಖಂಡಿತ ನಾವು ಮೋದಿಜಿ ಅವರಿಗೆ ನಾವು ತಲುಪಿಸ್ತೇವೆ ಅಷ್ಟೇ.